ನಮ್ಮ ದೇಶದ ಪ್ರಧಾನಿಗಳು ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ದೂರದೃಷ್ಟಿಯ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ರೈತರ ಆದಾಯವನ್ನ 2022ರ ಒಳಗೆ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟ ಮಹತ್ವದ 3 ಮಸೂದೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಆದರೆ ಇದೀಗ ರೈತಪರ ನಿಲುವಿನ ವಿರುದ್ಧ ರಾಜಕೀಯ ಪ್ರೇರಿತ ಮಧ್ಯವರ್ತಿಗಳ ಷಡ್ಯಂತ್ರ ನಡೀತಾ ಇದೆ ಅಂತ ರಾಜ್ಯ ಬಿಜೆಪಿ ವಕ್ತಾರ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಆರೋಪಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಮಸೂದೆ, ರೈತರ ಬೆಳೆಗಳಿಗೆ ಬೆಲೆ ಭರವಸೆ ಮತ್ತು ಸೇವಾ ಒಪ್ಪಂದ ಮಸೂದೆ, ಅಗತ್ಯ ಸರಕುಗಳ ಮಸೂದೆ, ಈ 3 ಮಸೂದೆಗಳು ರೈತ ಪರ ಮಸೂದೆಗಳಾಗಿದೆ. ಆದರೆ ಇದರ ವಿರುದ್ಧ ದಲ್ಲಾಳಿಗಳು ಮತ್ತು ಕಮಿಷನ್ ಏಜೆಂಟರು ರಾಜಕೀಯ ದುರುದ್ದೇಶದೊಂದಿಗೆ ರೈತರ ಮುಖವಾಡ ಧರಿಸಿ ನವದೆಹಲಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದು ಡಿಸೆಂಬರ್ 8ರಂದು ಅನಗತ್ಯವಾಗಿ ರೈತರನ್ನ ದಾರಿ ತಪ್ಪಿಸಲು ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ ಅಂತ ಹೇಳಿದರು. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ APMC ಆಕ್ಟ್ ಇದ್ದರೂ ಕೂಡ ಕೃಷಿಕನ ಸಾಮಾನ್ಯ ಸಮಸ್ಯೆಗೆ ಪರಿಹಾರ ಒದಗಿಸಲಿಕ್ಕೆ ಅಸಮರ್ಥವಾಗಿರುವುದು ವಾಸ್ತವ. ಅವನಿಗೆ ಮಾರುಕಟ್ಟೆಯ ಸಮಸ್ಯೆ ಇತ್ತು, ಅವನು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗುವ ಸಮಸ್ಯೆ ಇತ್ತು, ಅವನು ಬೆಳೆದ ಬೆಳೆಗಳ ದಾಸ್ತಾನು ಮಾಡುವ ಸಮಸ್ಯೆ ಇತ್ತು. ಮಾರ್ಕೆಟ್ ಆಕ್ಸೆಸ್ ಅಂತ ಹೇಳಿದ ಕೂಡಲೇ ಫೀಲ್ಡ್ನಿಂದ ಮಾರ್ಕೆಟಿಗೆ ಬೇಕಾದ ಮೂಲ ಸೌಕರ್ಯದ ವ್ಯವಸ್ಥೆ ಕೊರತೆ ಇತ್ತು. APMC ಆಕ್ಟ್ ಇದ್ರೂ ಕೂಡ ದೇಶದಲ್ಲಿ ಸುಮಾರು 92% ರೈತರು ಮಧ್ಯವರ್ತಿಗಳ ಕೈಗೊಂಬೆಗಳಾಗಿ ಶೋಷಣೆಗೊಳಗಾಗ್ತಾ ಇದ್ದಾರೆ. ಈ ದೇಶವನ್ನು ಆಳಿದ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಎಲ್ಲ ಪ್ರಮುಖ ಪಕ್ಷಗಳು ಕೂಡ ನಿರಂತರವಾಗಿ APMC ಆಕ್ಟಿಗೆ ತಿದ್ದುಪಡಿ ತರಬೇಕು, ರೈತರನ್ನು ಅವನ ಬವಣೆಯಿಂದ ಹೊರಗೆ ತರಬೇಕು ಅಂತ ನಿಟ್ಟಿನಲ್ಲಿ ತಮ್ಮ ಎಲ್ಲ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಅದನ್ನು ನಿರಂತರವಾಗಿ ಘೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಏನು ದೆಹಲಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ, ಆ ಪ್ರತಿಭಟನೆಗೆ ಬೆಂಬಲ ಸೂಚಿಸುವಂತಹ ವಾಮಪಂಥೀಯರು ತಾವು ಆಡಳಿತ ನಡೆಸುವಂತಹ ಕೇರಳ ರಾಜ್ಯದಲ್ಲಿ APMC ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು.